कर्नाटकाच्या वेंचणुकेत म्हादयचे उदक खतखत्ता. म्हादय व्हरताच म्हूण सत्ताधारी बीजेपी पेटल्या. म्हादयचे उदक मलप्रभेत व्हर मेरेन वगी बसचो ना म्हूण मुख्यमंत्री बोम्मायन गदगात म्हादयचे इशूचेर तेल ओतले. ಯಲ್ಲಮ್ಮನ ಒಡಲು ರೇಣುಕಾ ಯಲ್ಲಮ್ಮನ ಒಡಲು ಸೌದತ್ತಿಯಲ್ಲಿರುವಂತಹ ನೀರು ಸಾಗರದಿಂದ ಮಲಪ್ರಭಾಗೆ ಮಾದಾಯಿಯನ್ನ ಜೋಡಿಸಿ ಬಾದಾಮಿಯ ಬನಶಂಕರಿಯ ಒಡಲವರೆಗೂ ಮಹದಾಯಿ ನೀರು ಹರಿಯೋವರೆಗೂ ನಾವು ವಿಶ್ರಮಿಸುವುದಿಲ್ಲ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. म्हादय खातीर आपणे 265 किलोमीटर पदयात्रा काढली तेन्ना खंय केंद्रान इशूची दखल घेतली. ಕಳಸಾ ಬಂಡೂರಿ ಯೋಜನೆ ಇದರ ಸಲುವಾಗಿ ನಾವೆಲ್ಲ ಹೋರಾಟವನ್ನ ಮಾಡಿದ್ದೇವೆ. 2003ರಲ್ಲಿ ನನಗೂ ಒಂದಿನ ಎಲ್ಲ ಹಳ್ಳಿಯಲ್ಲಿ ನಾನು ಪಾದಯಾತ್ರೆಯನ್ನು ಮಾಡಿದ್ದೇನೆ. 2003 ಪಾದಯಾತ್ರೆ ಅಂದ್ರೆ ರಸ್ತೆ ಗುಂಟ ಅಲ್ಲ, ಹಳ್ಳಿಯ ದಾರಿಯಲ್ಲಿ ಹಳ್ಳದಲ್ಲಿ ಕಲ್ಲು ಮುಳ್ಳಿನಲ್ಲಿ ಪಾದಯಾತ್ರೆಯನ್ನು ಮಾಡಿದ್ವಿ. 256 ಕಿಲೋಮೀಟರ್ ಹೋರಾಟವನ್ನು ಮಾಡಿದ್ವಿ. ನಾವು ಹೋರಾಟ ಮಾಡಿದ ಪರಿಣಾಮವಾಗಿ ಅವತ್ತಿನ ಸರ್ಕಾರ ನಡಿಗೋಯ್ತು. सोनिया गांधीन पणजे सभेत तेन्ना कर्नाटकाक म्हादयचो एक थेंब दिवचो ना म्हूण घोशणा केल्ली. हो तांचो निर्णय आशिल्लो. आतां खंय काँग्रेस म्हादयचेर उलोवंकूच शकना. ಅದೇ ಸಂದರ್ಭದಲ್ಲಿ ಗೋವಾದಲ್ಲಿ ಇಲೆಕ್ಷನ್ ಇತ್ತು. ಆವಾಗ ಕಾಂಗ್ರೆಸ್ಸಿನ ಸರ್ವೋಚ್ಚ ನಾಯಕಿ ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧೀಜಿ ಅವ್ರೇನು ಹೇಳಿದ್ರು, ಮಹದಾಯಿ ನೀರು ಒಂದು ಹನಿಯನ್ನು ಕೂಡ ನಾವು ಕರ್ನಾಟಕಕ್ಕೆ ಕೊಡೋದಿಲ್ಲ, ಡೈವರ್ಟ್ ಮಾಡಕ್ಕೆ ಬಿಡೋದಿಲ್ಲ, ಮಲಪ್ರಭಾಕ್ಕೆ ಸೇರಿಸೋದಿಲ್ಲ, ಒಂದು ಹನಿನೂ ಕೊಡೋದಿಲ್ಲ ಅನ್ನುವ ಮಾತನ್ನ ಗೋವಾದ ಪಂಜೀಮ್ನಲ್ಲಿ ನಿಂತು ಹೇಳಿದ್ರು. ಇದು ಕಾಂಗ್ರೆಸ್ಸಿನ ನಿರ್ಣಯ, ಇದು ಕಾಂಗ್ರೆಸ್ಸಿನ ನಿಲುವು. ಅವತ್ತಿನಿಂದ ಇವತ್ತಿವರೆಗೂ ಇದೇ ಇದೆ. मनमोहन सिंग सरकारान खंय म्हादयचे उदक कर्नाटकाक दिवपाचे आडयल्ले. मोदी सरकारान वाट मेकळी केली. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು, ನಮ್ಮ ಗೃಹ ಸಚಿವ ಅಮಿತ್ ಶಾಜಿ ಅವರು, ನೀರಾವರಿ ಸಚಿವರು ಇವತ್ತು DPRಗೆ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಟ್ರಿಬ್ಯುನಲ್ಗೆ ನಾವು ಕೊಡ್ತೀವಿ ಅಂತ ಸ್ಟೇಟ್ಮೆಂಟ್ ಎಫಿಡೇಟ್ ಸುಪ್ರೀಂ ಕೋರ್ಟ್ ಕೊಟ್ಟವರು ಮನಮೋಹನ್ ಸಿಂಗ್ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಟ್ರಿಬ್ಯುನಲ್ ಕೊಟ್ಟರು. 10 ವರ್ಷ ಹೋಯ್ತು. ಆದ್ರೆ ಆ ಟ್ರಿಬ್ಯುನಲ್ ಆದೇಶ ಬಂದ ಮೇಲೆ ಅದನ್ನ ನೋಟಿಫಿಕೇಶನ್ ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ. DPRक फकत फॉरेस्ट क्लिअरन्स मेळपाचें उरलां. राना बावटो मेळटकीच टेंडर काडून खंय काम सुरू. ಈಗ DPR ಅನುಮೋದನೆ ಕೊಟ್ಟಿದ್ದು ನರೇಂದ್ರ ಮೋದಿ ಸರ್ಕಾರ. ಆ DPRಗೆ ನಾವು ಬರುವಂತಹ ದಿನಗಳಲ್ಲಿ ಅಂತಿಮ ಘಟ್ಟ ಫಾರೆಸ್ಟ್ ಕ್ಲಿಯರೆನ್ಸ್ ಆಗ್ತಾ ಇದೆ. ಕೂಡಲೇ ಟೆಂಡರ್ನ ಮಾಡಿ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ब्युरो रिपोर्ट प्रुडंट.